ಹುಟ್ಟುಹಬ್ಬದ ಸಂಭ್ರಮ. ಸಾಮಾನ್ಯವಾಗಿ ಹೇಗೆ ಅಂತಂದರೆ, ಹುಟ್ಟುಹಬ್ಬ ಅವರ ಮನೆಗಳಲ್ಲಿ ಬಂಧುಗಳನ್ನು ಸೇರಿಸಿಕೊಂಡು ಸಾಯಂಕಾಲ ಸಂತೋಷಾಚರಣೆ ಮಾಡೋದು ಅದು ಎಲ್ಲ ಕಡೆ ಇರುವಂಥ ಸಂಪ್ರದಾಯ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಸಂತೋಷ್ ಕುಮಾರ್ ಅವರು ತನ್ನ ಹುಟ್ಟುಹಬ್ಬವನ್ನು ಈ ಅಭಯಾಶ್ರಯದ ಆಶ್ರಮವಾಸಿಗಳ ಜೊತೆಯಲ್ಲಿ ಹಂಚಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇವತ್ತು ಅವರ ಧರ್ಮಪತ್ನಿಯವರು ದೀಪ ಬೆಳಗುವುದರ ಮೂಲಕ ಸಂತೋಷ್ ಕುಮಾರ್ ಜೀವನದಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತ ಆಶೆ ಮಾಡಿದ್ದಾರೆ. ಅವರ ಕುಟುಂಬದ ಜೀವನ ಅದು ಕತ್ತಲಿನ ಬೆಳಕಣಿಗೆ ಸಾಗಬೇಕು ಅಂತ ದೀಪದ ಆಶಯ. ಶ್ರೀಮತಿ ಸಂತೋಷ್ ಶೆಟ್ಟಿಯವರು, ಸಂತೋಷ್ ಕುಮಾರ್ ಅವರು ಬೆಳೆದಂತಹ ಈ ದೀಪ ಅವರ ಕುಟುಂಬ ಸಮಸ್ತಕ್ಕೂ ಕೂಡ ಒಳ್ಳೇದು ಮಾಡಲಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಇದು ಸಂತೋಷ್ ಕುಮಾರ್ ವಿಶೇಷತೆ. ಬೇರೆ ಬೇರೆ ವರ್ಷ ಬೇರೆ ಬೇರೆ ಆಶ್ರಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಜನ್ಮದಿನ ಆಚರಿಸಿಕೊಂಡು ನಾವು ನೋಡಿದ್ದೇವೆ. ಕಳೆದ ಹಲವಾರು ವರ್ಷಗಳಲ್ಲಿ ನಾವು ಅವ್ರ ಜೊತೆ ಅವರ ಹುಟ್ಟುಹಬ್ಬ ಸಂತೋಷಾಚರಣೆಗಳು ನಾವು ಸೇರಿದ್ದೇವೆ. ಇವತ್ತು ಈ ಕೊಣಾಜೆಯ ಹಸೆಗುಳಿಯ ಅಭಯಾಶ್ರಯದಲ್ಲಿ ಹುಟ್ಟುಹಬ್ಬದ ಆಚರಣೆ. ಇವತ್ತು ಕೇಕನ್ನು ತುಂಡು ಮಾಡಿ ನೆರೆದಿರುವ ಜನಕ್ಕೆ ಸಿಹಿ ತಿನ್ನಿಸುವುದು ಅದು ಈಗಿನ ಒಂದು ಸಂಪ್ರದಾಯ. ಅದಕ್ಕೂ ಕೂಡ ನಾವು ಮುಂದಾಗಿದ್ದೇವೆ. ಸಂತೋಷ್ ಕುಮಾರ್ ತನ್ನ ಸಾಮಾಜಿಕ ಜೀವನದಲ್ಲಿ ಅನುಭವಿಸಿದ ಇಷ್ಟನ್ನು ಮಾತ್ರ, ಸಂತೋಷವನ್ನು ಮಾತ್ರ ಅವರು ಸಮಾಜಕ್ಕೆ ಸಂತೋಷ ಕೊಡುವ ಪ್ರಯತ್ನವನ್ನು ಮಾಡ್ತಾ ಬಂದರು. ಸಮಾಜ ಅವರಿಗೆ ಸಂತೋಷವನ್ನೇ ಕೊಟ್ಟಿದೆ. ನಾವೆಲ್ಲರೂ ಕೂಡ ಅವರಿಗೆ ಅವರ ಜೊತೆಗೆ ಹೆಗಲಿಗೆ ಹೆಗಲ ಕೊಟ್ಟು ನಿಂತು ಅವರ ಪ್ರತಿ ನಡೆಯಲ್ಲಿ ಕೂಡ ನಾವು ಅವರ ಜೊತೆಗಿದ್ದು ಅವರ ಸುಖ ಸಂತೋಷ ನೋವು ನಲಿವಿಗೆ ನಾವು ಸ್ಪಂದನೆ ಮಾಡಿದ್ದೇವೆ. ಇವತ್ತು ಕೂಡ ನಾವು ಅದನ್ನು ಮಾಡ್ತೇವೆ. ಇವತ್ತು ಸಂತೋಷ್ ಕುಮಾರ್ ಕಷ್ಟದ ಜೊತೆಯಾಗಿದ್ದರೆ ಇವತ್ತು ಸಂತೋಷ್ ಕೂಡ ಜೊತೆಯಾಗಿದ್ದೇವೆ. ಸಂತೋಷ್ ಕುಮಾರ್ ನಿಮಗೆ ನಾವು ನಿಮ್ಮ ಆತ್ಮೀಯರು ಸೇರಿಕೊಂಡು ಕೊಡುವ ಭರವಸೆ ಇಟ್ಟೆ. ನಾವು ನಿಮ್ಮ ಜೊತೆ ಇದ್ದೇವೆ 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 ಯಾವತ್ತೂ ಇದ್ದೇವೆ. ಈ ರೀತಿಯ ಸಂತೋಷಾಚರಣೆ ಬಾರಿ ಬಾರಿಗೆ ನೀವು ಆಚರಿಸ್ಕೊಂಡು ಬನ್ನಿ. ದೇವರು ನಿಮಗೆ 100 ಕಾಲ ಆಯುರಾರೋಗ್ಯ ಕೊಡಲಿ. ನಿಮಗೆ, ನಿಮ್ಮ ಪತ್ನಿಗೆ, ಮಗ ಮಗಳಿಗೆ, ಇಡೀ ಮನೆಗೆ ಆಯುರಾರೋಗ್ಯ ಭಾಗಗಳಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ಅದ್ರ ಜೊತೆ ನಾವು ಕೂಡ ಇದ್ದೇವೆ ನಿಮ್ಮ ಜೊತೆ. ಹೂವಿನ ಮಾಲೆಯಲ್ಲಿ, ಹೂವಿನ ಜೊತೆಯಲ್ಲಿ ನಾರಿನ ನೂಲು ಇದ್ದ ಹಾಗೆ ನಮಗೂ ಕೂಡ ನಿಮ್ಮ ಈ ಸಂತೋಷಾಚರಣೆಯಲ್ಲಿ ನೀವು ಪಾಲು ಪಡೆಯುವ ಅವಕಾಶ ಮಾಡಿಕೊಟ್ಟರೆ ನಿಮಗೆ ನಾವು ವಂದನೆ ಸಮರ್ಪಣೆ ಮಾಡ್ತೇವೆ. ನಿಮ್ಮನ್ನು ತುಂಬ ವರ್ಷ ನಾವು ಹತ್ತಿರದಿಂದ ಗಮನಿಸಿದ್ದೇವೆ. ಸಾಮಾಜಿಕ ಜೀವನದಲ್ಲಿ ನೀವು ಪಟ್ಟಂತಹ ಕಷ್ಟ, ನೀವು ಮಾಡಿದಂತಹ ಹೋರಾಟ, ನೀವು ಮಾಡಿದಂತಹ ಜನಸೇವೆ, ನೀವು ಮಾಡಿದಂತಹ ಲೋಕೋಪಕಾರ, ಇದೆಲ್ಲವನ್ನು ಕೂಡ ಮೇಲಿನ ಲೋಕದಲ್ಲಿ ಇರುವಂತಹ ನಿಮ್ಮ ತಾಯಿ ನೋಡಿ ಅನುಗ್ರಹ ಮಾಡಲಿ. ನಾವು ನಂಬಿದ ಧರ್ಮ ಹಾಗೆ ಹೇಳ್ತದೆ, ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಮತ್ತು ಕೆಟ್ಟ ಕೆಲಸಕ್ಕೆ ಮೇಲೊಂದು ಕಡೆ ತೀರ್ಪು ಬರೀತಾರೆ ಅಂತ. ನಮಗೆ ಭರವಸೆ ಸಂತೋಷ್ ಕುಮಾರ್ ಅವರು, ನಿಮ್ಮ ಈ ಒಳ್ಳೆಯ ಕಾರ್ಯಗಳು ಮುಂದಿನ ಜೀವನದಲ್ಲೂ ಕೂಡ ನೀವು ಒಂದು ದಾರಿದೀಪವಾಗ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂತೋಷ ಇಲ್ಲ, ಯಾವುದೇ ಸಂಶಯ ನಮಗಿಲ್ಲ. ಆದ ಕಾರಣ ಈ ಸಂತಸ ಬಾರಿ ಬಾರಿಗೆ ಬರುವಂತಾಗಲಿ, ನಿಮ್ಮ ಸಾಮಾಜಿಕ ಜೀವನದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗುವಂತಾಗಲಿ. ಅಂದ ಮಾತ್ರಕ್ಕೆ ಇದುವರೆ ನೀವು ಸಿಕ್ಕಿದ್ದ ಅವಕಾಶ ಕಡಿಮೆ ಅಂತಲ್ಲ, ಸಿಕ್ಕಿದ ಅವಕಾಶವನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಕೂಡ ನೀವಿದ್ದೀರಿ. ನೀವು ಫಜೀರ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮಾಡಿದಂಥ ಸೇವೆ, ಆ ಗ್ರಾಮ ಸದಸ್ಯನಾಗಿ ನೀವು ಗೆದ್ದಂಥ ಗೆಲುವಿನ ಅಂತರ, ನೀವು ಗೆದ್ದಾಗ ನಿಮ್ಮ ಹಿಂದೆ ಬಂದವರ ನೋವು ನಲುವಿಗೆ ನೀವು ಸ್ಪಂದಿಸಿದ ರೀತಿ, ನೀವು BJPಯ ಈ ಕ್ಷೇತ್ರ ಅಧ್ಯಕ್ಷರಾಗಿ ಮಾಡಿದಂಥ ಸೇವೆ, ವಿಟ್ಲ ಕ್ಷೇತ್ರದಲ್ಲಿ ಉಪಾಧ್ಯಕ್ಷರಾಗಿ ಮಾಡಿದಂಥ ಸೇವೆ, ಪ್ರಧಾನ ಕ್ಷೇತ್ರದ BJP ಪ್ರಧಾನ ಕಾರ್ಯದರ್ಶಿ ಮಾಡಿದಂಥ ಸೇವೆ, ಜಿಲ್ಲೆಯ BJP ಉಪಾಧ್ಯಕ್ಷರಾಗಿ ನೀವು ಮಾಡ್ತಾ ಇರುವಂಥ ಸೇವೆ, ಇದೆಲ್ಲವೂ ಕೂಡ ಸಮಾಜಕ್ಕೊಂದು ಆದರ್ಶ ಆಗಿದೆ. ನಿಮ್ಮ ಜೀವನದ ಪರಮೋಚ್ಚ ಕಾಲ ಯಾವುದು ಅಂತಂದರೆ ನೀವು ಜಿಲ್ಲಾ ಪಂಚಾಯತ್ ಕೆಲಸ ನಿರ್ವಹಿಸಿದೆ. ಇಡೀ ದೇಶದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಹೇಗಿರಬೇಕು ಅಂದರೆ ಸಂತೋಷ್ ಕುಮಾರ್ ಆಗಿರಬೇಕು ಅಂತೇಳಿ ಈ ರಾಜ್ಯ ಕೊಂಡಾಡಿದೆ ನಿಮ್ಮನ್ನು. ಅದು ನಮಗೆ ಸಂತೋಷ ಇದೆ. ಮುಂದೆ ಕೂಡ ಸಾರ್ವಜನಿಕ ಜೀವನ ನಿಮಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗುವಂತಾಗಲಿ.
ಮತ್ತು ನಿಮ್ಮ ಜೊತೆ ನಾವು ಕೂಡ ಈ ಸಂತೋಷವನ್ನು ಆಚರಣೆ ಮಾಡುವಂತಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಒಂದು ಆದರ್ಶವಾದ ಕೆಲಸ ಮಾಡಿದ್ದೀರಿ. ಅಭಯಾಶ್ರಯದ ಈ ತಾಯಿಯಂದಿರ ಜೊತೆಗೆ ಅಭಯಾಶ್ರಯದ ಅಲ್ಲಿ ಅಭಯ ಪಡ್ಕೊಂಡಿರುವಂಥ ಈ ತಾಯಿಯಂದಿರ ಜೊತೆಗೆ ಇದನ್ನು ಆಚರಿಸಬೇಕು ಅಂತ ನೀವೇನು ತೀರ್ಮಾನ ಮಾಡಿದ್ದೀರಿ. ಒಂದು ಸ್ತುತ್ಯರ್ಹವಾದ ಕೆಲಸವನ್ನು ನೀವು ಮಾಡಿದ್ದೀರಿ. ಇಂತಹ ಕೆಲಸ ನೀವು ನಿಮ್ಮ ಜೀವನದಲ್ಲಿ ಯಾವತ್ತೂ ಮಾಡ್ತಾ ಬನ್ನಿ. ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ನಾವೆಲ್ಲರೂ ಕೂಡ ನಿಮಗೆ ಯಾವತ್ತೂ ಕೂಡ ಶುಭಾಶಯವನ್ನು ಸಲ್ಲಿಕೆ ಮಾಡ್ತಾರೆ. ಒಳ್ಳೆಯದಾಗಿ ಸಂತೋಷ, ಒಳ್ಳೆಯದಾಗಿ. ನಲ್ಮೆದ ಸಂತೋಷನ ಹುಟ್ಟು ಬರ್ಬೇಕು. ಅದೇ ಐದೊಂಜಿ ಅರ್ಥಪೂರ್ಣವಾದ ಅಭಯಾಶ್ರಮಡು ಅದನ್ನ ಕೆಲವಂತ ವರ್ಷ ದಿಕ್ಕಿ ನಡಪಂದಿದೆ. ಇನಿ ಅದಕ್ಕೆ ನಮ್ಮ ಮಾತೆಲ್ಲ ಶುಭಾರೈಕೆ ಮಲ್ಪರೆ ಅದು ಸೇರಿದ ಸುವತ್ತ ಅವರಿಗೆ ಹುಟ್ಟು ಬರ್ಬದ ಅಭಿನಂದನೆನ ಸಲ್ಲಿಸಲು ಪಡೆದ ವಿನಂತಿ ಮಾಡ್ತೇವೆ. ಶುರುವಾದ ಹಿರಿಯರು ಅದನ್ನ ಶಿಕ್ಷಕರು ರವೀಂದ್ರ ಇಕ್ಳು ಶಾಲ್ ಬಾರ್ದು ಅವರಿಗೆ ಅಭಿನಂದಿಸವರು. ಅವ್ರನ್ನ ಮಾರ್ಗದರ್ಶಕರು ನಮ್ಮ ಮಾತನ್ನಲ ಮಾರ್ಗದರ್ಶನ
ಶ್ರೀ ಟಿ.ಜಿ. ರಾಜಾರಾಮ್ ಭಟ್ರೆ ಅವರಿಗೆ ಪೇಟದೀದೆ ಗೌರವಿಸೋಡು ಅಂಜನೆ ಹಿರಿಯರ ನೆಂಚಿನ ಚಂದ್ರಶೇಖರ್ ಉಚ್ಚಿಲ್ ಅವರಿಗೆ ಮಾಲಾರ್ಪಣೆ ಮಲ್ಪಡೊಂದು ವಿನಂತಿ ಮಾಡ್ತೇನೆ. ನಮ್ಮ ಮಂಡಲದ ಅಧ್ಯಕ್ಷರೇ ಶ್ರೀ ಗುರುದಾಸ್ ಪಂಡಿತ್ ಅವರಿಗೆ ಅವರಿಗೆ ಫಲ ಸಮರ್ಪಣೆ ಮಲ್ಪಡೊಂದು ವಿನಂತಿ ಮಾಡ್ತೇನೆ. ಮಾತೆಲ್ಲ ನಮ್ಮ ಪರಮಾತ್ಮರೇ ಸಂತೋಷ್ ಕುಮಾರ್ ರೈ ಗೋಳಿಯಾರನ್ನ ಒಂಜಿ 55ನೇ ವರ್ಷದ ಹುಟ್ಟುಹಬ್ಬದ ಈ ಒಂದು ಆಚರಣೆನೆ ನಮ್ಮ ಮೂಲ ಅಭಯಾಶ್ರಮ ಆಶ್ರಯಗಳು ಮೂಲ ಆಚರಣೆ ಮಾಡ್ತದಲ್ಲ. ಮುಖ್ಯವಾಗಿ ಹೆಡ್ಡೆ ಜಾಗೇಟಿ ನಮ್ಮ ಗುರು ಹಿರಿಯಕರು ಮಾತ ಬಂಧುವರ್ಗದ ಮಾತ ಕುಟುಂಬಸ್ಥರು ಸೇರಿಸಾದು ಮೂಲವಂತಿಂಚಿ ಈ ಕಾರ್ಯಕ್ರಮ, ಈ ಕುಟ್ಟು ಪರ್ವದ ಈ ಕಾರ್ಯಕ್ರಮ ಭಾರಿ ಒಂಜಿ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಅಂದ್ಕೊಂಡ ಖಂಡಿತ ಅವು ತಪ್ಪ ಒಂದು. ಮುಖ್ಯವಾದ ಸಂತೋಷ್ ಕುಮಾರ್ ರೈ ಗೋಳಿಯಾರ್ ತಂಡ ಅವು ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಮಾತ ಕ್ಷೇತ್ರ ಎಲ್ಲ ಭಾರಿ ಅದ್ವಿತೀಯವಾದ ಸಾಧನೆ ಮತ್ತೊಂದು ನಂದಿನ ಒಂದು ವ್ಯಕ್ತಿ. ಆತಂದ್ರೆ ಏನಾದ್ರು ಒಂದು ತೊಂದರೆ ಇತ್ತಿರ್ನಾಡ ಅಕ್ಕಳಿಗೆ ಮನಪೂರ್ವಕವಾದ ಒಂದು ಸಹಾಯ ಸಹಕಾರವನ್ನು ಮತ್ತೊಂದು ಬತ್ತಿನಾರೆ ಒಂಜಿ ಪಾತ್ರ ಉಂಡು. ನಿಸ್ವಾರ್ಥ ಪ್ರವೃತ್ತಿಯಿಂದ, ತ್ಯಾಗ ಮನೋಭಾವನೆಯಿಂದ ನೊಂದ ಜನರ ಕಣ್ಣೀರೊರೆಸುವ ಕಾರ್ಯವೇ ಅದು ನಿಜವಾದ ದೇವರ ಕಾರ್ಯ. ಅಂಚಿತಿ ದೇವತಾ ಕಾರ್ಯನು ನಿರಂತರವಾದ ಮತ್ತೊಂದು ಬತ್ತಿನ ಸಂತೋಷ್ ಕುಮಾರ್ ರೈಕ್ಲೆಗೆ ದೇವರನ್ನ ಆಶೀರ್ವಾದ ಏಪಲ ಒಪ್ಪುಂಡು. ಆದ್ರೆ ಮಿತ್ತೆಗೆ ನನಾತೆ ನನ್ನ ವಾವಂಜಿ ಒಂದು ಶಕ್ತಿ ಉಂಟ, ಆ ಶಕ್ತಿನ ಉಪಯೋಗ ಮತ್ತೊಂದು ಮಾತ ಜಾತಿ ಧರ್ಮ ವರ್ಗದ ಜನಕ್ಲೇಡ ಪ್ರೀತಿ ಗೌರವಡು ಉಪ್ಪುನಂಚಿನ ಒಂದು ಸೌಭಾಗ್ಯ ಆರೀಗ ಭಗವಂತೆ ಒದಗಿಸಲು ಕಡಲೆ ಪಕ್ಷುಡಾರೆ ಕಲಿಸಿಲ್ಲ. ಆ ಪಕ್ಷ ಆರೇನೆ ಐನಾತಿ ಎತ್ತರ ಮಟ್ಟಿಗೆ 2000 ಒಂಜಿ ಸೌಭಾಗ್ಯನ ಆ ದೇವರ ಆರೆಗೆ ಅನುಗ್ರಹಿಸಾಡು. ನಂಗೆ ಮಾತಿರ್ಲ ಆರೊಂಜಿ ಎಂಕ್ಲು ಒಂಜಿ ನೇತಾರೆ ಮನ್ಪುನಂಚಿನ ಪಾತ್ರನು ಜನಕ್ಲೇಡದ ಯಾರು ಮನ್ಪುನಂಚಿನ ಸೌಭಾಗ್ಯ ಆರೆಗ್ಲ ತಿಕ್ಕಡೆ. ಆದ್ರೆ ಈ ಜಾಗೆಡೆ ಅಭಯಾಶ್ರಯ ಈ ಜಾಗೆಡೆ ಇನ್ನೊಂದು ದೇವತಾ ಸಾನ್ನಿಧ್ಯ ಪುನಂಚಿನ ಜಾಗೆ ಮುಲ್ಪ ನಮ್ಮ ಮಾತಿರ್ಲ ಗುರು ಹಿರಿಯಕಲೆ ಬಂಧುವರ್ಗದಕ್ಲೆ ಮತ್ತೆ ಮಾತ ಪಕ್ಷದ ಜನಕಲು ಮಾತ್ರ ಲೆಪ್ಪಂದನಕ್ಲ ಮಸ್ತ್ ಜನ ಮುಲ್ಬತ್ತದು ಸೇರ್ದು ನಿಗ್ಲು ಮಾತ ಆಶೀರ್ವಾದ ಮಾಡ್ತದೆ. ನಿಮ್ಮೆರ್ನ ಆಯುಷ್ಯ ಆರೋಗ್ಯಾದಿ ಭಾಗ್ಯ ಆರೀಗ ಭಗವಂತೆ ಅನುಗ್ರಹಿಸಲು ಬಂದ ಸಂದರ್ಭ ಹಾರೈಸಿ ಹುಟ್ಟುಹಬ್ಬದ ಶುಭಾಶಯರು ಸುರುಟು ಸಲ್ಲಿಸುವುದು. ಇನಿ ನಮ್ಮ ಅಭಯಾಶ್ರಮಗಳು ಇನಿ
ದೇವರ ಒಂದು ಸಾನ್ನಿಧ್ಯದ ಲೆಕ್ಕ ಇತ್ತಿನ ಅಭ್ಯಾಸಗಳು ಹುಟ್ಟು ಬರ್ತಾರೆ ಇನ್ನು ಆಚರಣೆ ಮಾಡ್ತಿದ್ದಲ್ಲ ಇನಿ నాకు ಮಾತು ಗೊತ್ತಿದ್ದ ಲೆಕ್ಕನೆ ಪಂಜಾಬ್ ಅಟ್ಲ ಇಲ್ಲಾಡು ಅಥವಾ ಖಾಲಿ ಬಂಧುಗಳನ್ನು ಸೇರಿಸ ಒಂದು ಈ ಹುಟ್ಟು ಬರ್ಬದ ಕಾರ್ಯಕ್ರಮ ಮಲ್ಪನಂಚಿನ ನಮ್ಮ ತೂಕ ಆಂಡ ಇನಿ ಅಭಯಾಶ್ರಮಗಳು ಇನಿ ಆ ಭೂಮಿತ್ವನಂಚಿನ ಒಳ್ಳೆಯ ಪಾಪದ ಅಕ್ಲ ಕಣ್ಣೀರವರ್ಸನ ಕಾರ್ಯಕ್ರಮದೊಟ್ಟಿಗೆ ಒಂದು ಅಕ್ಲೆಗ್ಲ ಒಂದು ಸಂತೃಪ್ತಿ ಅಂಚಿನ ಕಾರ್ಯನು ಹುಟ್ಟು ಬರ್ಬದ ಮುಖೇನ ಇಲ್ಲಿ ಮತ್ತೊಂದು ಕೂಡ ಬಾರಿ ಸಂತೋಷದ ಕಾರ್ಯಕ್ರಮ ಅಂದ್ರೆ ಅಂದ್ರೆ ರವೀಂದ್ರ ಮಾಸ್ಟರ್ ರಾಜಾರಾಮ್ ಭಟ್ರು ಎಕಡೆ ಪಲ್ಯಕನೆ ಮಾತಾ ಕ್ಷೇತ್ರಲ್ಲ ಇಲ್ಲಿ ಧಾರ್ಮಿಕ ಒಪ್ಪಡೆ ರಾಜಕೀಯ ಒಪ್ಪಡೆ ಸಾಂಸ್ಕೃತಿಕ ಮಾತಾಡೋಣ ತಾನು ತೊಡಗಿಸವನ್ನು ದೇಶಕ್ಕೆ ಬಂದಕನೆ ಆರ್ಥಿಕ ದೇವರ ಏಟು ಅವ್ರನ್ನ ಆ ಒಂದು ಎಡ್ಡ ಮನಸ್ಸಿಗೆ ಆ ಸಂಪನ್ನಾದ ಬೈದಂತ ಮನೆಯರು ಇನ್ನು ಸಂತೋಷ ಅವನನ್ನು ಅಜಾದ ಇನಿ ಆರ್ನ ಇನ್ನು ಹುಟ್ಟು ಬರ್ತದ ದಿನ ಒಂಜಾತಿ ಜನಪ್ರಿಯ ಪ್ರೀತಿ ವಿಶ್ವಾಸಗಳು ಮಾತೆಲ್ಲ ಲೆಕ್ಕದೆ ಆ ಒಂದು ಆಚರಣೆ ಮಾಡ್ಕೊಂಡು ನಾವು ಇನ್ನು ಸೌಭಾಗ್ಯದ ಎನ್ವೆ ಎಂಬುದ ದಿನಗಳೇ ಮಾಸ್ಟರ್ ಬರ್ಲೆಕ್ಕನೆ ಒಂಜಾತಿ ರಾಜ್ಯಕ್ಷ ಧಾರ್ಮಿಕ ಈ ಕ್ಷೇತ್ರಗಳು ಎತ್ತರದ ಒಂದು ಸ್ಥಾನಕ್ಕೆ ಹೋಗ್ರಂಚಿನ ಸೌಭಾಗ್ಯನೇ ಅದಕ್ಕೆ ದೇವರ ಕರುಣಿಸ ಈ ಸಂದರ್ಭಗಳು ತರಂದು ಇನ್ನು ಈ ಸೇರಿನ ಮಾತೆರೆಗಳ ಬಂಧನ ಸಲ್ಲಿಸೋದನ್ನ ಪಾತ್ರ ಅಂತವೆ ಜೈ ಹಿಂದ್ ಜೈ ಭಾರತ್ ನಾವು ಮಾತೇನಲ್ಲ ಸಂತೋಷ ಅಂತ ಬಂದ್ಬಿಟ್ಟಿನ ಸಂತೋಷನ್ನೇ ಇನಿ 55ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸೋದು ಈ ಹುಟ್ಟುಹಬ್ಬ ಆಚರಿಸುವ ಸಂತೋಷ ನನಗೆ ಮಾತಾಡಿಲ್ಲ ಕಾರಣಕ್ಕೆಲ್ಲ ಮಾತೆಲ್ಲ ಬೇತೆ ಬೇತೆ ರೀತಿಗೆ ಬೇತೆ ಬೇತೆ ಆಯಾ ಮಾಡಿ ಅಕಲಗಳ ಹುಟ್ಟುಹಬ್ಬ ಆಚರಿಸ್ತಾರೆ ಅಣ್ಣ ಸಂತೋಷ ನೆನೆ ಒಂಜಿ ವಿಶೇಷವಾದ ವ್ಯಕ್ತಿ ನಂಗೆ ಮಾತಾಡಿಲ್ಲ ಹೇಗೆಲ್ಲ ರಾಜಕೀಯವಾಡಿ ಅಥವಾ ಬೇತೆ ಉಭಯ ರೀತಿಯ ರಂಗ ಒಂದು ಪಾತ್ರ ಆರು ಮಟ್ಟದ ಸೊಪ್ಪಿಲ್ಲ ಸಂತೋಷನ ಕೈಯಾಡಿಸಿದ ರಂಗವಿಲ್ಲ ಅನ್ನುವಂತ ಪಂಪನ ಪಾತ್ರದ ಲೆಕ್ಕನೆ ಇಡೀ ಈತ ಜನ ಸೇರಿದು ಈ ಆಟದ ಸಂದರ್ಭ ಈ ನಮ್ಮದ ಕೀರಿ ಕುಟುಂಬ ಬಸ್ ಸಂದರ್ಭ ಸಂತೋಷನ ಹುಟ್ಟುಹಬ್ಬ ಆಚರಿಸ್ತೇವೆ ನಮ್ಮ ಈತ ಸಾರ ಕಟ್ಟಿದ ಜನ ಬತ್ತ ಸೇರ್ತ ಒಂದು ಅರ್ಧ ಅಭಿಮಾನಕ್ಕೆ ಬುರಂಜಿ ಸಂಕೇತ ನೆನಕಿರಿ ಅದರ ಹುಟ್ಟುಹಬ್ಬ ಜನ ಬಾರಿ ಸಂತೋಷ ಆಗ್ಬೋದು ಇಡೀ ಈ ಕಾರ್ಯಕ್ರಮದ ಮುಖ್ಯವಾದ ನಮ್ಮ ರಾಜಾರಾಮ್ ಭಟ್ರು ಬಾರಿ ಆಶೀರ್ವಾದ ಪಾತ್ರ ಬಂದೆ ಅದೊಟ್ಟಿಗೆ ನಮ್ಮ ಗುರುಕುಲ ಅರೇನೆ ಆಶೀರ್ವಾದಿಸ್ತೇವೆ ಇಡೀ ಅಕಲ ಕುಟುಂಬನೇ ಒಂದು ನಂಗೆ ಬಾರಿ ಆತ್ಮೀಯತೆ ತಿಳಿಸಿದ ಕುಟುಂಬ ಎಲ್ಲರೂ ಫೋನ್ ಒಂದೇ ಒಂದು ಚೂರು ಏಳೆಗಳ ಮನಸ್ಸಿಗೆ ಭೇದವನ್ನ ರೀತಿಯಲ್ಲಿ ಕೊಡ್ಕೊಂತ ಇಡೀ ಕುಟುಂಬ ಇನ್ನು ಅದನ್ನ ಒಟ್ಟಿಗೆ ಇಟ್ಟಿದ ಹತ್ರ ಅದಕ್ಕೆ ಇನ್ನು ಅದು ಸಂತೋಷ ಪೊಗಲಾತ ಇಮ್ಮಡಿ ಆಯ್ತು ಇನ್ನಿತ್ತ ಈ ಆಚರಣೆ ಬಾರಿ ಸಂತೋಷದ ಆಗ್ತದೆ ಈ ಸಂತೋಷ ಅದರ ಜೀವ ಮಾಡು ಪೂರ್ತಿ ಆಯ್ತು ಆ ಭಗವಂತ ಅಪ್ಪ ಮುಖಾಮಿಗೆ ಅನುಗ್ರಹ ಮಾಡ್ಕೊಂಡ ಈ ಸಂದರ್ಭದ ಪಾತ್ರದೊಟ್ಟಿಗೆ ವಿಶೇಷವಾದ ಎಲ್ಲರನ್ನು ಹೋಗೋದಕ್ಕೆ ಅದನ್ನು ಹೋಗೋದ್ರ ಪದ ಇತ್ತು ಆರ್ಥಿಕ ಕೆಲಸಗಾರ ಮಾಡಿದ್ದಾರೆ ಎನ್ನ ರಾಜಕೀಯದ ಬೆಳವಣಿಗೆಗಳು ಒಂಜಿ ತಿರುವಳು ಶಕ್ತಿಯಾದ ಸಂತೋಷ ಯಾನು ಪುಗರನ್ನು ನಡು ತಪ್ಪ ಅದಕ್ಕೋಸ್ಕರ ಅದನ್ನ ಪುಗರಿಸಿ ಅದನ್ನ ಪುಗರ್ ತೆಂಗಿನ ಹೃದಯ ಎಡುಪ್ಪು ಆ ಹೃದಯ ಎಡುಪ್ಪುನಂಚಿನ ಒಂದು ಪ್ರೀತಿ ಸಂತೋಷ ವ್ಯಾಪಾರ ಕಮ್ಮಿಯಾದ ಸಾಧ್ಯತೆ ಹೆಚ್ಚಿ ನಾನು ತುಂಬುಗಳ ಅದನ್ನ ಇಡೀ ಉಳ್ಳಾಲ ಕ್ಷೇತ್ರ ಕೊಂಚ ನಂಗೆ ರಾಜಕೀಯದ ಬಿಜೆಪಿದ ಧ್ರುವತಾರಿಕೆ ಸಂತೋಷ ಯಾಕೆ ನಮ್ಮ ವ್ಯಾಪಾರ ಹೆಮ್ಮೆ ಪಡಪ್ಪ ನಾನು ತುಂಬರಿಗೆ ನಮ್ಮ ಪಾರ್ಟಿ ಮೊದಲ ಅವಕಾಶಗಳು ಸಿಕ್ಕಲು ಬರಡೆ ಅದನ್ನ ರಾಜಕೀಯ ಜೀವನ ನನಾತ್ಮ ಬೆಳವಣಿಗೆ ಆಗೋದು ತೊಟ್ಟಿಗೆ 6-7 ಬುಡಪೇರ ಅದೇ ಕಾರ್ಯಕರ್ತರ ಪ್ರೀತಿ ಇಟ್ಟು ಒಂದು ನಾನು ತುಂಬುಗಳ ಇಡೀ ನಂಗೆ ಮಾತಾಡಿದ ಪಾರ್ಟಿಗಳಿಗೆ ಶಕ್ತಿಯಾದ ಬುಲೆವಾಡ ಪಾತ್ರದೊಟ್ಟಿಗೆ ಇಡೀ ಅನ್ನ ಹುಟ್ಟುಹಬ್ಬದ ಶುಭಾಶಯ ಕೊರೊಂದು ನಾಟಕ ಪಾತ್ರ ಅಂತ ಜೈ ಬಂಧುಲೆ ಜನ್ಮದಿನಮಿದಂ ಹರಿಪ್ರಿಯ ಸಖಿ ಪನ್ಪುಲಕನೆ ನಮ್ಮ ಕಡೆ ಬರ್ತ್ಡೇ ಮಂತ ಸಂತೋಷಣ್ಯ ಪುಟ್ಟುನಗನೆ ಸಂತೋಷದ ಪುಟ್ಟದ ಪಡೆದ ನಮಗೆ ಮಾತಾಡಲ ಗೊತ್ತುಂಟು ಒಂಜಿ ಬರ್ತ್ಡೇ ಆತನ ಪುಟ್ಟಿನ ದಿನ ನಮ್ಮ ಕೇಕ್ ಕಟ್ಟ ಮಾಡುದು ಡಿಜೆ ಪಾಡ್ದು ಮ್ಯೂಸಿಕ್ ಪಾಡ್ದು ಒಂಜಾತ ಪಾರ್ಟಿ ಮನ್ಪುನ ಬದಲ್ ಇಲ್ಲಿ ಸಮಾಜಡು ಒಂಜಿ ಅಂಗ ಮಾತ್ರ ನಮ್ಮ ಇನ್ನಿತು ಅಭಯಾಶ್ರಮಡ ಅಪ್ಪೆಲ್ಲೆಗೆ ಒಂಜಿ ಪೊರ್ತದ ಒಂಜಿ ಬಡವನು ದಂಗಾಯ ಅಣ್ಣ ಒವೇ ಒಂಜಿ ಪೊರ್ತಡು ಪಾಪದಾಯ ಅವಡ ಮಲ್ಲಾಯ ಅವಡ ಕಾರ್ಯಕರ್ತರೊಟ್ಟಿಗೆ ಕಾರ್ಯಕರ್ತೆ ಆದಿತ್ತೊಂದು ಪ್ರತಿ ಕ್ಷಣ ಅವು ತೆಲಿಪಾಡು ಒಂಚೂರು ಬೆಚ್ಚಪ್ಪಾಡು ಬೇಜಾರಪ್ಪಾಡು
ಅಕ್ಲೇನ ತೆಲಿಕೆಡೆ ಸಂತೋಷ ಪಡೆದ ಸಂತೋಷಣ್ಣೆ ಒಂಜಾತ ವಿಚಾರಗಳಿಗೆ ಮಾರ್ಗದರ್ಶನ ಕೊರಂದು ಸಮಾಜದ ಮಾತರನೊಟ್ಟಿಗೆ ಸಮಾನಾದ ಸಮಾನ ಮನಸ್ಕರಾದ ಪುನಂಚಿನ ಸಂತೋಷಣ್ಣಗೆ ನನಾತ ದೀರ್ಘಾಯುಷ ಕಡೆ ಅವ್ರ ಕುಟುಂಬ ಸಂತೋಷ ಉಟ್ಪಡು ಅವ್ರನ್ನ ಬಡದಿ ಜೋಕುಲ್ಲ ಅಂಚೆನ ಸಮಾಜವು ಅರ್ಪಿತವಾದ ಒಂಜಾತ ಎಡ್ಡೆಪ್ಪದ ಕೆಲಸ ಮಲ್ಪುನ ಸಂತೋಷಣ್ಣಗ ಈ ಪುಟ್ಟು ಪರ್ವ ನನಾತ ಒಕ್ಕಾತ ಬದುದು ಸತಾಯುಷ್ಯಾದ ಬದುಕಡ ಬಂದು ಮಾತೆಂಗಳ ಅಪ್ಪೆಲ್ಲ ಪರವಾದ ಅವರಿಗೆ ಎಡ್ಡೆಪ್ಪು ಬೇಕು ಸುಳ್ಳು ಮಾತಾ ಸಂತೋಷಣ್ಣನ ಈ ಜನ್ಮದಿನದ ಸಂದರ್ಭ ಸೇರಿದ ಸುರುಟಾದ ಎಂಕ್ಲ ಮಲ್ಲನಾಗ ಜನ್ಮದಿನದ ಶುಭಾಶಯ ಹಾರೈಕೆ ಮಲ್ತೊಂದು ಹುಟ್ಟುವುದ್ಯಾಕೆ ಸಾಯುವುದ್ಯಾಕೆ ಜೀವನದಲ್ಲಿ ಏನಾದ್ರೂ ಎದ್ದು ಸಾಧಿಸಿ ಹೋಗೋಕೆ ಏನ್ ಬಂದ್ಬೇಕು ಅಂಚಿತ್ತಿನ ಒಂದು ಪಾತ್ರರು ಏತೋ ಜನ ಮಲ್ಲಕ್ಕಲು ಓಲೇಲು ಅಕ್ಲ ಬರ್ತಲೇನೆ ರೆಸಾರ್ಟ್ ಅಲ್ಪ ಮುಲ್ಪ ಎಂಜಾಯ್ ಮಲ್ಪುನಂಚಿನ ಈ ಕಾಲಘಟ್ಟಡು ಎನ್ನ ಮಾತ ಕಾರ್ಯಕರ್ತೆಯನ್ನ ನಡುಟು ಅಂಚನೆ ಪ್ರಾಯದಕ್ಲಿನ ಸಾಂಕುನಂಚಿನ ಆ ಒಂದು ಪುಣ್ಯಸ್ಥಾನದಾದುಂಡು ಅಂಚಿನ ಒಂದು ಆಶ್ರಮಡು ಎನ್ನ ಜನ್ಮದಿನನು ಆಚರಣೆ ಮಲ್ಕೊಡು ಪನ್ಪುನ ದೃಷ್ಟಿಡು ಇನಿ ಮಾತಿರನ್ನ ಸೇರ್ಸಾದು ಆ ಪ್ರಾಯದಕ್ಲ ನಡುಟು ಅವ್ರನ್ನ ಜನ್ಮದಿನನು ಆಚರಣೆ ಮಾಡ್ತೇವೆ ಸಂತೋಷನೇ ಪಂಡಂದ ಅವನ ಪುದರ ಪಂಡನೆ ಅವು ಸಂತೋಷ ದಾಯ ಪಂಡ ಒಮ್ಮೆ ಕಾರ್ಯಕ್ರಮಗಳು ಸ್ವಲ್ಪ ಸಂತೋಷನೇ ಬತ್ತೇರ ಬಂದು ತೂಪಿರು ದಾಯ ಪಂಡ ಸಂತೋಷನೇ ಬತ್ತಿ ಕೂಡ್ಲೆ ಅಲ್ಪ ತೆಲಿಗೆ ಶುರುವಾಪುಡು ಅಂಚಾದ ಅವರಿಗೆ ಮಾತಿರಲ್ಲ ತೆಲಿಗೆದ ಬೊಲ್ಲಿಂದಲ ಪುದರ್ದೈತೆ ಎಂಕುಲು ಒಮ್ಮೆ ಕಾರ್ಯಕ್ರಮಕ್ಕೆ ಪೋನಾಗ ಅಲ್ಪ ಸಂತೋಷನೇ ಬತ್ತೇರು ಪಡೆದಾಟ ಅವನಿಗೆ ಕಾರ್ಯಕ್ರಮಕ್ಕೆ ಮೆರುಗು ಬರ್ಕೊಡು ಅಂಚಿನ ಒಂದು ಸಂತೋಷನೇ ಅದನ್ನ 55ನೇ ವರ್ಷದ ಜನ್ಮದಿನನು ಆಚರಣೆ ಮಲ್ಪುನ ಅಂಚಿನ ಈ ಸಂದರ್ಭಡು ದೇವರು ಅವರಿಗೆ ನನಲಾತಿ ಎಡ್ಡೆ ಮಲ್ಪಾಡು ಅವ್ರನ್ನ ರಾಜಕೀಯ ಕ್ಷೇತ್ರ ಸಾಮಾಜಿಕ ಕ್ಷೇತ್ರಡು ನನಲಾತಿ ಕೆಲಸ ಮಲ್ಪುನಂಚಿನ ಆಯೋಗ ಭಾಗ್ಯನು ದೇವರು ಕರ್ಣಿಸ್ತಾವಡು ಪದೊಂದು ಶುಭ ಹಾರೈಸಲು ಅವಕಾಶಕ್ಕಾಗಿ ವಂದಿಸ್ತಾರೆ ಮಾಗನದ ದೇವರಾಯನಂಚಿನ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದ ಗಡ್ಡ ಬೋರ್ದು ಎರಡು ತಿದ್ದು ಸಾಂಗದ ಜಿನ್ನ ಎನ್ನ ಅಮ್ಮನ ಎನ್ನ ಹಿರಿಯರು ಮಾರ್ಗದರ್ಶಕರು ನಿತ್ಯ ನಿರಂತರವಾದ ಎಂಕ ಆಶೀರ್ವಾದ ಮಂತ್ನ ಗೌರವಾನ್ವಿತ ಟಿ ಜಿ ರಾಜಾರಾಮ್ ಭಟ್ರನ ಕಾರ್ಯಕರ್ತ ಗುರು ಎಂಕೆ ವಿದ್ಯೆ ಕೊಡ್ತೀನಂಚಿನ ಎನ್ನ ಗುರುಕುಲನ ಕಾರ್ಯಗಳ ಅಡ್ಡಬೂರು ಇನಿ ನಿಜವಾದ ಬಣ್ಣನ ಯಾನು ರಾಜೇಶನ ಕೊಡಕ್ಕೆ ಮೊರೆಲ್ಲೆತ್ತಿ ಪಂಪೇನೆ ಎನ್ನ ರಾಜೇಶ ಬಂದ ಈ ಸತಿ ಖಾಲಿ ಅಭಯಾಶ್ರಮ ಹೋದು ನಮ್ಮ ಅಕ್ಲೆ ನಮಗೆ ಇಂಜಿನಲ್ಲ ಸೇವೆ ಮತ್ತು ಬರ್ಕ ಬೇರೆ ಭಾರಿ ಮಲ್ಲ ವಿಷಯ ಕೊಡ್ಚಿ ನಮ್ಮ ಪಾರ್ಟಿ ಸೋತಿದ್ರು ನಂಗೆ ಅಧಿಕಾರ ಹೊಡಿದ್ಯ ನಮ್ಮ ಆನ ಭಾರಿ ಮಲ್ಲ ಗೌಜಿಟ್ಟು ಕೊಡ್ಚಿ ನಮ್ಮನೆ 4 ಜನ ಪೋಯಿ ಪಂಡಿದ್ದು ರಾಜೇಶನ ಬಂದಿದ್ದೆ ಕೋಡೆ ಕತ್ತಲೆಗೆ ರಾಜೇಶ ಬಂದ್ರೆ ಅನ್ನ ಅಂಚ 4 ಜನ ಮಾತೆಲ್ಲ ನಮ್ಮ ಈ ಪಟ್ಟ ಯೋಜನ ಸೇರ್ಗಾವು ಮಲ್ಲೆಜ್ಜಿ ಬಂದ ಆನ ಈತ್ ಜನ ಈತ್ ಪ್ರೀತಿಡು ದೂರದ್ದು ಸಮಯ ತುಂಬೆ ಬರ್ತದೆ ಎಂಗೆ ಆಶೀರ್ವಾದವಂತರು ಎಂಗೆ ಪ್ರೀತಿ ಕೊರಿಯರು ನೀನು ಮರಪೇರ ಸಾಧ್ಯ ನಾನು ಕಾಲ ಲಕ್ಕನೇ ಇಲ್ಲದಡೆ ವೈದ್ಯನ ಆ ಪ್ರೀತಿದ ಜನಕರು ಯಾನ ಎಕ್ಸ್ಪೆಕ್ಟೇ ಬಂತಿದ್ದೆ ಅದನ್ನು ಈ ಸತಿ ಪಂತಿಜಿ ಪಂಪುನಿ ಬರ್ಚಿ ಬಾರಿ ಒಂಜಿ ದೇವರನಂಜಿ ದೇವಸ್ಥಾನಕ್ಕೆ ಹೋದ ಕೈ ಮುಗಿದ್ದು ಸೋಮನಾಥ ದೇವರನ ಕಾಲ ಅಡ್ಡಬಹುದು ಅಪ್ಪೆ ಮಜ್ಜಿ ಮಹಾಮಾಯಿಗೆ ಒಂಜಿ ಪೂಜೆ ಕೊಡೋದು ಬರೋದು ನಾತಿ ಎಣ್ಣಿದ್ದೇನೆ ಅಂತಂದ್ರೆ ಮಾಡ್ತಾರೆ ಅಣ್ಣ ಕಾಂಡೇರ ಬೊಕ್ಕ ಬರ್ತದೆ ಎಂಗೆ ಆಶೀರ್ವಾದ ಬಂತದೆ ಎಂಗೆ ಪ್ರೀತಿ ತೋಜ ಮಾತ ಧರ್ಮದ ಕಾರಣ ಇಲ್ಲದ ಬಾಕಿ ನಿರಂತರ ವಾಟ್ಸಪ್ ಫೇಸ್ಬುಕ್ ಇದು ಇಡೀ ಈತ ಜನ ಬೈದೆ ನನ್ನ ಮೇಲೆ ಕೇಳ ಈ ಚಾ ಕಾಪಿ ವ್ಯವಸ್ಥೆ ಉಂಡ ವಿಷಯ ಆದರೆ ಹೆಂಗೆ ಗೊತ್ತಿದ್ದು ಈತ ಜನ ನನ್ನ ಪ್ರೀತಿ ಮಾಡ್ತಾರೆ ಇಂಬೇ ಎನ್ನ ಭಾಗ್ಯ ಇದ್ದ ಮಲ್ಲ ಭಾಗ್ಯ ಇಂಜಿನ ಹಿರಿಯಕ್ಕಳು ಬತ್ತ ಆಶೀರ್ವಾದ ಬಂತು ದೂರದಿಂದ ಪಾರ್ಟಿದ ಲೀಡರ್ ನಕ್ಲು ಜನಪ್ರತಿನಿಧಿ ನಕ್ಲು ಕಾರ್ಯಕರ್ತರು ಎನ್ನ ಪ್ರೀತಿದ ಸಹೋದರ ನಕ್ಲು ಮಾತು ಹೆಂಗೆ ಹೆಂಚಿನ ಪನೋಡೊಂದಿದ್ದ ಹಾಪುಜಿ ಆ ರೀತಿದ ಒಂಜಿ ಪ್ರೀತಿ ನಿಜವಾದ ಪ್ರೀತಿ ಹಿಡಿದಲ ವಿಶೇಷವಾದ ಮಾಧ್ಯಮದಾಗಲಿ ನಾನು ಒರಿಯಾಗ ಬಂತೆ ಅನ್ನ ಬಂದೆ ಏ ರಾಜಿ ಒರಿಯಾಗ ಬಂತೆ ಅನ್ನ ಮಾತೆಲ್ಲ ಬೈದೇರು ಬಂದಂತ ಅಕ್ಲೆಗೆ ಎನ್ನ ಮಿತಿಯತ್ತ ಪ್ರೀತಿ ಉಂಡು ಎನ್ನ ದಾದಕ್ಕೆ ಪ್ರೀತಿ ಮಾಡ್ತಾರೆ ಅನ್ನ ನನ್ನ ಬಂದಕ್ಕೆ ಎಂಕೆ ಅರ್ಥ ಅನ್ನ ನಿಕ್ಲ ಪ್ರೀತಿಗೆ ಆ ರೀತಿಯ ಕೃತಜ್ಞತೆ ಸಲ್ಲಿಸೋಳು ಪಂಡದ ಎಂಕ ಅರ್ಥ ದೇವೇರ ಎಂಗೆ ಶಕ್ತಿ ಕೊಡೋದು ಹಿರಿಯಕ್ಲನ್ನ ಆಶೀರ್ವಾದನೆ ಬೋದು ಐತ ಒಟ್ಟಿಗೆ ಅಭಯಾಶ್ರಮ ಅಕ್ಲೆ ದಾದನ ನಮ್ಮ ಅಲೀಲ ಸೇವೆ
ಅಕ್ಲೆ ಒಟ್ಟಿಗೆ ಉಂಟದು ನಮ್ಮ ಪೊಟದೆ ಪುಣಿ ಅಕ್ಲೆ ಅನ್ನ ಮಣ್ಣು ಆ ಭಾಗ್ಯ ನಮ್ಮ ಭಾಗ್ಯ ಐತೊಡಿ ಐತೊಟ್ಟಿಗೆ ಕೇಸರಿದಾಕ್ಲಿ ಎನ್ನ ಊರದಾಕ್ಲಿ ಮತ್ತು ಮಾಗನದ ದೇವಸ್ಥಾನ ಬಾಕಿ ದೂರ ದೂರದ ದೇವಸ್ಥಾನ ಆ ದೇವಸ್ಥಾನ ಹೋದು ಎನ್ನ ಲೆಕ್ಕರು ಪೂಜೆ ಕೊಡ್ದು ಆ ಪ್ರಸಾದನ ಕೊಂಡತ್ತು ಕೊರ್ಪುಣಿ ಬಂಡನ್ನ ಅವು ದೇವರನಲ್ಲಿ ಇಲ್ಲ ಎಂದೇ ಹಾಕೊಂಡಿದೆ ದಾದನಲ್ಲಿ ಯಾಂದಲ ಆತ್ಮಲ್ಲ ಜನ ಆಗ್ತದೆ ಮಾಸ್ಟರ್ ಈಗಲೇ ಸೇವೆ ಮಾಡ್ಕೊಂಡು ಅವಕಾಶನ ಒದಗಾದ ಕೊರಲೆಂದೇ ದೇವರ ಅಪ್ಪಲ ಪ್ರಾರ್ಥನೆ ಮಾಡು ಆರೋಗ್ಯ ಕೊರಲೆ ಅಂಡ ಈತ ಮಲ್ಲ ಪ್ರೀತಿಗೆ ಯಾನ ಆ ರೀತಿಯ ಕೃತಜ್ಞತೆ ನಿಮ್ಗೆ ಅರ್ಥ ಬುಜಿ ಜಲಜಕ್ಕ ನಮ್ಮ ಧನಲಕ್ಷ್ಮಿ ಅಕ್ಕ ನಿಮ್ಮ ಅಕ್ಕನಕ್ಕೆ ಮಾತಾಡ ನಮ್ಮ ವೇದಕ್ಕ ಪರಿಹರ್ದು ಈತ ಪ್ರೀತಿ ರೀತಿ ಒಂಜಿ ವೇಳೆ ಪಂತೊಂದಾನೆ ಎತ್ತು ಜನ ವೈದ್ಯರು ನನ್ನ ಇತ್ತೆ ಮನಸ್ಸು ಎನ್ನ ಮನಸ್ಸಳೆ ಯಾಂದಾಲ ಏರಿಯಾಗಲ ಬಂತೀಚಿ ದಾದಂದ ಪಾಪ ಉಪದ್ರ ಉಪದ್ರ ಏರಿಯಾಗಲ ಆಯರ ಬರಲಿ ಅಂಡ ಈತ ಎಲ್ಲ ಪ್ರೀತಿ ಬೈದಿನಕ್ಕೆ ವಿಶೇಷವಾದ ಎರಡು ಕೈ ಮುಗಿದ್ದು ನಿಕ್ಲೆ ಕೃತಜ್ಞತೆ ಕೊಡ್ಕೊಂಡು ನಿಕ್ಲೆ ಒಟ್ಟಿಗೆ ನಿರಂತರವಾದಲ್ಲ ಯಾನ್ ಮನ್ಪುನ ಸೇವೆಗೆ ನಿಕ್ಲನ ಸಹಕಾರ ಕೊಡಲಿದ್ದು ದೇವರೆಡೆಲ್ಲ ಪ್ರಾರ್ಥನೆ ಎದ್ದದಲ್ಲ